ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿಯ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ, ಕಟ್ಪಾಡಿ. ಎಸ್ ವೀಕ್ಷಕರೇ, ಸ್ಪಂದನ ಸವಿರುಚಿ ಅಂದ ತಕ್ಷಣ ಎಲ್ರಿಗೂ ಯಾರು ನೆನಪಾಗ್ತಾರೆ? ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ನನ್ನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್ ಮೇಡಮ್, ತಮಗೆ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಎಸ್, ಹೇಗಿದ್ದೀರಾ? ಸೌಖ್ಯ, ನೀವು? ನಾನು ಕೂಡ ಸೌಖ್ಯವಾಗಿದ್ದೇನೆ. ಸೊ ವೀಕ್ಷಕರಂತೂ ಗೊತ್ತೇ ಇದೆಯಲ್ಲ ನಿಮ್ಗೆ ಏನ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಮ್ಮ ವೀಕ್ಷಕರಿಗೆ ಹೇಳಿಕೊಡ್ತಾ ಇದ್ದೀರಾ? ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಓಕೆ, ಜೋಳದ ಹಿಟ್ಟಿನ ಅಂಬಲಿಯನ್ನ ಯಾವ ತರ ಮಾಡೋದು ಅಂತ ತೋರಿಸ್ತೇನೆ. ಅಂದ್ರೆ ಸೂಪ್ ತರನೇ ಇರ್ತದೆ. ಸೆಮಿ ಲಿಕ್ವಿಡ್ ಡಯಟ್ ಮಾಡುವವರಿಗೆ ಇದು ತುಂಬಾನೇ ಯೂಸ್ಫುಲ್. ಅಂದ್ರೆ ವೆಯ್ಟ್ ಲಾಸ್ ಗೆ ಸಹ ಇದನ್ನ ನಾವು ಮಾಡ್ಕೊಳ್ಬಹುದು. ಅಂತಹ ಒಂದು ಅದ್ಭುತವಾದ ರೆಸಿಪಿಯನ್ನ ಇವತ್ತು ನಾನು ವೀಕ್ಷಕರಿಗೆ ಹೇಳಿಕೊಡ್ತೇನೆ. ಜೋಳದ ಹಿಟ್ಟಿನಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಯನ್ನ ಇವತ್ತು ಹೇಳಿಕೊಡ್ತಾ ಇದ್ದೀರಾ. ಸೊ ನೀವು ಮಾಡುವಂತಹ ಈ ರೆಸಿಪಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೋಳದ ಹಿಟ್ಟಿನ ಅಂಬಲಿಯನ್ನ ಮಾಡ್ಲಿಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ರಿಂದ 2 ಟೇಬಲ್ ಸ್ಪೂನ್ ನಷ್ಟು ತುರಿದ ಕ್ಯಾರೆಟ್, 4 ಬೆಳ್ಳುಳ್ಳಿ ಎಸಳು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಕಾಯಿ ಮೆಣಸು, ಅರ್ಧದಿಂದ 1 ಲೀಟರ್ನಷ್ಟು ನೀರು. ಮೊದಲಿಗೆ ನಾವು ಜೀರಿಗೆ ಹಾಗೂ ಬೆಳ್ಳುಳ್ಳಿಯನ್ನು ಸ್ವಲ್ಪ ಗುದ್ಕೊಳ್ಳುವ. ಮಿಕ್ಸಿಗೆ ಹಾಕೋದಕ್ಕಿಂತ ಈ ಥರ ನಾವು ಗುದ್ದಿ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ನಂತರ ಅದಕ್ಕೆ ಈ ಕಾಯಿ ಮೆಣಸನ್ನು ಹಾಕ್ತೇನೆ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮಕ್ಕಳು, ವಯಸ್ಸಾದವರು ತಿಂತಾರಂತಾದರೆ ಖಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ರಷ್ ಮಾಡಿಕೊಳ್ಳುವ. ನೋಡಿ, ಇಷ್ಟಾದರೆ ಸಾಕು. ಈ ಥರ ನಂತರ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಆಗ್ಲಿಕ್ಕೆ ಇಡ್ತೇನೆ. 4 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಾನು. ನೀರು ಚೆನ್ನಾಗಿ ಕುದಿ ಬರಲಿ. ಈ ಜೋಳದ ಹಿಟ್ಟನ್ನು ಗಂಟಿಲ್ಲದಂತೆ ಒಮ್ಮೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಂತರ ಇದನ್ನು ನಾವು ಕುದಿಯುವ ನೀರಿಗೆ ಆ್ಯಡ್ ಮಾಡಿಕೊಳ್ಬೇಕು. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದನ್ನು ನಿಧಾನವಾಗಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟು ಕಟ್ಕೊಳ್ತದೆ. ನಾನು ಆಗಲೇ ಹೇಳಿದ ಹಾಗೆ ಇದು ಸೆಮಿ ಲಿಕ್ವಿಡ್ ಡಯಟ್ ಮಾಡುವವರಿಗೆ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಮಿಕ್ಸ್.
ಇದು ಕಂಪ್ಲೀಟ್ಲಿ ಆಪ್ಷನಲ್ ಕ್ಯಾರೆಟ್, ನಾನು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹಾಕ್ಕೊಳ್ತಾ ಇದ್ದೇನೆ. ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಒಂದು ಕುದಿ ಬಂದರೆ ಸಾಕು. ನೋಡಿ ತಿಕ್ಕಾಗ್ತಾ ಬಂದಿದೆ ಈಗ. ಈರುಳ್ಳಿ ಟೊಮೆಟೊ ಇದರ ಜೊತೆಗೆ ಇಷ್ಟ ಆಗ್ತದೆ ಹೇಳುವವರು ಅದನ್ನು ಸಹ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬಹುದು. ನೋಡುವ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬಲಿ ನಮ್ಮ ದಿವ್ಯಾ ಅವರಿಗೆ ಇಷ್ಟ ಆಗ್ತದಾ ಇಲ್ವಾ ಅಂತ. ನೋಡಿ ದಪ್ಪ ಆಗಿದೆ ಈಗ. ತಣ್ಣಗಾಗಬೇಕಾದ್ರೆ ಇನ್ನೂ ತಿಕ್ಕಾಗ್ತದೆ ಇದು. ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕು ಅಂತ ಎನಿಸಿದಾಗ ಇದನ್ನು ಬಿಸಿ ಮಾಡಿಕೊಂಡು ಕುಡಿಬಹುದು. ಇದು ಕುಡ್ದ ಒಂದು 4 ಗಂಟೆ ಅಂತೂ ಹಸಿವೆನೇ ಆಗೋದಿಲ್ಲ, ಹೊಟ್ಟೆ ತುಂಬಿದ ಫೀಲ್ ಇರ್ತದೆ ಅಷ್ಟು ಹೊತ್ತು ಸಹ. ಎಸ್, ಈಗ ಚೆನ್ನಾಗಿ ಕುದಿ ಬಂದಿದೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನು ದಿವ್ಯನಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ನಮ್ಮ ಅಶ್ವಿನಿ ಮೇಡಮ್ ಅವರು ಜೋಳದ ಹಿಟ್ಟಿನಿಂದ ಒಂದು ಅಂಬಳಿಯನ್ನು ಹೇಳಿಕೊಟ್ಟಿದ್ದಾರೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಇವರು ರೆಸಿಪಿ ಮಾಡ್ತಿರ್ಬೇಕಾದ್ರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಮಿಸ್ ಆಗಿದ್ರೆ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಜೋಳದ ಹಿಟ್ಟಿನ ಅಂಬಲಿಯನ್ನು ಮಾಡಲಿಕ್ಕೆ 3 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ತುರಿದ ಕ್ಯಾರೆಟ್, 4 ಬೆಳ್ಳುಳ್ಳಿ ಎಸಳು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಕಾಯಿ ಮೆಣಸು, ಅರ್ಧದಿಂದ 1 ಲೀಟರ್ನಷ್ಟು ನೀರು. ಮೊದಲಿಗೆ ನಾವು ಜೀರಿಗೆ ಹಾಗೂ ಬೆಳ್ಳುಳ್ಳಿಯನ್ನು ಸ್ವಲ್ಪ ಗುದ್ಕೊಳ್ಳುವ. ಮಿಕ್ಸಿಗೆ ಹಾಕೋದಕ್ಕಿಂತ ಈ ಥರ ನಾವು ಗುದ್ದಿ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ನಂತರ ಅದಕ್ಕೆ ಈ ಕಾಯಿ ಮೆಣಸನ್ನು ಹಾಕ್ತೇನೆ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮಕ್ಕಳು ವಯಸ್ಸಾದವರು ತಿಂತಾರಂತಾದರೆ ಖಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ರಷ್ ಮಾಡಿಕೊಳ್ಳುವ. ನೋಡಿ ಇಷ್ಟ ಆದರೆ ಸಾಕು ಈ ಥರ. ನಂತರ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಆಗಲಿಕ್ಕೆ ಇಡ್ತೇನೆ. 4 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಾನು. ನೀರು ಚೆನ್ನಾಗಿ ಕುದಿ ಬರಲಿ. ಈ ಜೋಳದ ಹಿಟ್ಟನ್ನು ಗಂಟಿಲ್ಲದಂತೆ ಒಮ್ಮೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನಂತರ ಇದನ್ನು ನಾವು ಕುದಿಯುವ ನೀರಿಗೆ ಆ್ಯಡ್ ಮಾಡಿಕೊಳ್ಬೇಕು. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದನ್ನು ನಿಧಾನವಾಗಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು.
ಇಲ್ಲಾಂದರೆ ಗಂಟು ಕಟ್ಕೊಳ್ತದೆ. ನಾನು ಆಗಲೇ ಹೇಳಿದ ಹಾಗೆ ಇದು ಸೆಮಿ ಲಿಕ್ವಿಡ್ ಡಯಟ್ ಮಾಡುವವರಿಗೆ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಮಿಕ್ಸ್, ಇದು ಕಂಪ್ಲೀಟ್ಲಿ ಆಪ್ಷನಲ್ ಕ್ಯಾರೆಟ್. ನಾನು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹಾಕ್ಕೊಳ್ತಾ ಇದ್ದೇನೆ. ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಒಂದು ಕುದಿ ಬಂದರೆ ಸಾಕು. ನೋಡಿ ತಿಕ್ಕಾಗ್ತಾ ಬಂದಿದೆ ಈಗ. ಈರುಳ್ಳಿ, ಟೊಮೆಟೊ ಇದರ ಜೊತೆಗೆ ಇಷ್ಟ ಆಗ್ತದೆ ಹೇಳುವವರು ಅದನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬಹುದು. ನೋಡುವ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬಲಿ ನಮ್ಮ ದಿವ್ಯಾ ಅವರಿಗೆ ಇಷ್ಟ ಆಗ್ತದಾ ಇಲ್ವಾ ಅಂತ. ನೋಡಿ ದಪ್ಪ ಆಗಿದೆ ಈಗ. ತಣ್ಣಗಾಗಬೇಕಾದ್ರೆ ಇನ್ನೂ ತಿಕ್ಕಾಗ್ತದೆ ಇದು. ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕು ಅಂತ ಎನಿಸಿದಾಗ ಇದನ್ನು ಬಿಸಿ ಮಾಡಿಕೊಂಡು ಕುಡಿಬಹುದು. ಇದು ಕುಡ್ದ ಒಂದು 4 ಗಂಟೆ ಅಂತೂ ಹಸಿವೆನೇ ಆಗೋದಿಲ್ಲ, ಹೊಟ್ಟೆ ತುಂಬಿದ ಫೀಲ್ ಇರ್ತದೆ ಅಷ್ಟು ಹೊತ್ತು ಸಹ. ಈಗ ಚೆನ್ನಾಗಿ ಕುದಿ ಬಂದಿದೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನು ದಿವ್ಯನಿಗೆ ಸರ್ವ್ ಮಾಡ್ತೇನೆ. ಎಸ್ ವೀಕ್ಷಕರೇ, ಈಗ ಈ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಅಂಬಳಿ ಜೊತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ, ಇವತ್ತು ನನ್ನ ಜೊತೆ ನಮ್ಮ ಅಶ್ವಿನಿ ಮೇಡಮ್ ಕೂಡ ಟೇಸ್ಟ್ ಮಾಡಲೇಬೇಕು. ಒಟ್ಟಿಗೆ ಟೇಸ್ಟ್ ಮಾಡುವ ಮೇಡಮ್ ಇವತ್ತು. ಎಸ್, ನೀವು ತಗೊಳ್ಳಿ. ಎಸ್, ಹೇಗನ್ಸಿತು? ನಿಜವಾಗ್ಲೂ ಸಖತ್ತಾಗಿದೆ. ಗೊತ್ತಾಗೋದಿಲ್ಲ ಇದು. ಹೌದು, ಹೊರಗೆ ಹೋಟ್ಲಿಗೆ ಹೋಗಿ ನಾವು ಏನೋ ಟೇಸ್ಟಿಂಗ್ ಹಾಕಿದ ಸೂಪನ್ನೆಲ್ಲ ಕುಡಿಯುವುದಕ್ಕಿಂತ ಇದು ಆರೋಗ್ಯಕರವಾಗಿದೆ, ರುಚಿಯೂ ಸಹ. ನಿಜವಾಗ್ಲೂ ಇನ್ನೊಂದ್ಸಲ ಟೇಸ್ಟ್ ಮಾಡ್ತೇವೆ. ನಿಜ ಗೊತ್ತಾಗಲ್ಲ. ಕಾರ್ನ್ ಇದ್ದು ನಾವು ಸೂಪ್ ಹೇಗೆ ಕುಡಿತೇವೆ ಅದೇ ಟೇಸ್ಟ್ ಬರ್ತಾ ಇದೆ. ಎಸ್ ವೀಕ್ಷಕರೇ, ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡಲೇಬೇಕು. ಆರೋಗ್ಯಕ್ಕೂ ಕೂಡ ಒಳ್ಳೇದಂತ ಹೇಳಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಇಂತಹ ಒಂದು ಒಳ್ಳೆ ಒಂದು ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಮೇಡಮ್. ವೆಲ್ಕಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ಒಂದು ಸ್ಪೆಷಲ್ ಆಗಿರುವಂತಹ ಜೋಳದ ಹಿಟ್ಟಿನಿಂದ ಅಂಬಳಿಯನ್ನು ಹೇಳಿಕೊಟ್ಟಿದ್ದಾರೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಟೇಸ್ಟ್ ಮಾಡಲೇಬೇಕು. ಸೊ ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.